ಮಂಗಳೂರಿನಲ್ಲಿ ಡಿಸೆಂಬರ್ 19ರಂದು ನಡೆದಿರುವ ಗೋಲಿಬಾರ್ ಪ್ರಕರಣದ ಕೂಲಂಕುಷ ತನಿಖೆಯಾಗಬೇಕು ಎಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿ ಮಾಡಲಾಗಿದೆ ಅಂತ ರಾಷ್ಟ್ರೀಯ ಕಾಂಗ್ರೆಸ್ನ ಮಾಧ್ಯಮ ವಕ್ತಾರೆ ಲಾವಣ್ಯ ಬಳ್ಳಾಲ್ ಹೇಳಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದ ಕೂಲಂಕುಷ ತನಿಖೆಯಾಗಬೇಕು ಅಂತ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿ ನೀಡಿದ್ದೇವೆ, ದೂರನ್ನ ಕೂಡ ಕೊಟ್ಟಿದ್ದೇವೆ. ಡಿಸೆಂಬರ್ 31ರಂದು ಮಧ್ಯಾಹ್ನ 3:30ಕ್ಕೆ ತನಿಖೆ ನಡೆಸುವುದಾಗಿ ನ್ಯಾಯಮೂರ್ತಿ ವಘೇಲಾ ಹೇಳಿದ್ದಾರೆ. ಅಂದು ನಡೆದ ಗೋಲಿಬಾರ್ನಲ್ಲಿ ಏನೆಲ್ಲ ಆಗಿದೆ, ಇಬ್ಬರು ಜೀವವನ್ನು ಕಳ್ಕೊಂಡಿದ್ದಾರೆ, ಅನೇಕ ಮಂದಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು, ಆದರೆ ಅಮಾಯಕರಿಗೆ ಶಿಕ್ಷೆ ಆಗಬಾರದು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ನಾವು ಮಾನವ ಹಕ್ಕು ಆಯೋಗದ ಮುಂದೆ ಒಂದು ಕೇಸ್ನ ಫೈಲ್ ಮಾಡಿದ್ದೀವಿ. ಮೊನ್ನೆ ಲುಕ್ಮಾನ್ ಅವರು, ರಕ್ಷಿತ್ ಶಿವರಾಮ್ ಅವರು ಹಾಗೆ ನಾನು ಎಲ್ಲರೂ ಸೇರಿಕೊಂಡು ಮಂಗಳೂರಲ್ಲಿ ಡಿಸೆಂಬರ್ 19ನೇ ತಾರೀಕಿಗೆ ನಡೆದಂತಹ ಘಟನೆಗಳ ಬಗ್ಗೆ ಕೂಲಂಕಷವಾಗಿ ಒಂದು ತನಿಖೆ ಆಗಬೇಕು ಅಂತ ಕೇಳಿಕೊಂಡು ಒಂದು ಕೇಸ್ನ ಫೈಲ್ ಮಾಡಿದ್ದೀವಿ. ಡಿಸೆಂಬರ್ 31ನೇ ತಾರೀಕಿಗೆ ಫುಲ್ ಬೆಂಚ್ ಎನ್ಕ್ವೈರಿ ಅಂತ ಹೇಳಿ ಜಸ್ಟಿಸ್ ವಾಘೇಲಾ ಅವರು ಹೇಳಿದ್ದಾರೆ. ಸೊ ಡಿಸೆಂಬರ್ 31ನೇ ತಾರೀಕು ಮಧ್ಯಾಹ್ನ 3ವರೆಗೆ ತನಿಖೆ ನಡೆಯುತ್ತೆ. ಸೊ ಮಂಗಳೂರಲ್ಲಿ ಆದಂಥ ಬೇರೆ ಬೇರೆ ಘಟನೆಗಳು ಬೆಳಗ್ಗಿಂದ ಅವತ್ತಿಂದ ಕರ್ಫ್ಯೂ ಜಾರಿ ಆದಾಗಿಂದ ಆದಂಥ ಘಟನೆಗಳನ್ನು ಆಧರಿಸಿ ಈ ಒಂದು ಕೇಸ್ನ ಕೊಟ್ಟಿದ್ದೀವಿ. ಯಾರ್ಯಾರಿಗೆ ಹಲ್ಲೆ ಆಗಿದೆ, ಅದೇ ರೀತಿ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ಎಲ್ಲ ಘಟನೆಗಳ ಬಗ್ಗೆ ನಮಗೆ ಕೂಲಂಕುಷವಾಗಿ ಒಂದು ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕೇಸ್ನ ಫೈಲ್ ಮಾಡಿದ್ದೀವಿ.